ಸಿಪಿಲಿ ನನಗೆ ಹೇಳ್ಕೊಡುವಂಥ ನಮ್ಮ ಮೆಂಟರ್ಸ್ ಇರ್ಬೋದು. ಅವ್ರನ್ನ ನೋಡಿದಾಗ ನಿಜವಾಗ್ಲೂ ಆ್ಯಸ್ ಎ ಟೀಚರ್ ಆಗಿ ನಾನು ಮಕ್ಳ ಜೊತೆ ಏನು ಬಿಹೇವ್ ಮಾಡ್ತಿದ್ನೋ, ಇಲ್ಲಿ ನಮ್ಮ ಮೆಂಟರ್ಸು ನಾನು ಇಷ್ಟು ದೊಡ್ಡವನಾಗಿರೋ ಸಹ ನನ್ನ ಜೊತೆ ಆ ಥರ ಬಿಹೇವ್ ಮಾಡ್ತಾರೆ. ಅದು ಫಸ್ಟ್ ಆಫ್ ಆಲ್ ನಾನು ಕಲಿಬೇಕು ಅಂತ ಅನ್ನೋದು ಅವರಿಂದನೇ ಕ್ರಿಯೇಟ್ ಆಗುತ್ತೆ, ದ ವೇ ದೆ ಟೀಚ್. ಇನ್ನೊಂದು ಅವ್ರು ಆ ಥರ ಹೇಳ್ಕೊಡೋದ್ರಿಂದ ಆಗಲಿ, ಆಮೇಲೆ ಇಷ್ಟೆಲ್ಲ ಇದೆ ನೀವು ಕಲಿಯೋದಕ್ಕೆ, ಜಸ್ಟ್ 6 to 10th ಸಿಲೆಬಸ್ ಹಿಂಗಿದೆ ಅಷ್ಟನ್ನು ಮಾತ್ರ ಕಲ್ತ್ರೆ ಸಾಕಾಗಲ್ಲ ಅಂತ ಅಂದ್ಬಿಟ್ಟು ಅವ್ರನ್ನ ನೋಡಿದಾಗಲೇ ನನಗೆ ಗೊತ್ತಾಗಿದ್ದು. ಇಲ್ಲಿ ಪ್ರತಿಯೊಂದು ಈವನ್ ಫ್ರಮ್ ದ ಕ್ಯಾರೆಕ್ಟರ್, ದ ಮೇಯ್ನ್ ನಾವು ಓದಿದ್ದು ಎಲ್ಲ ಒಂದು ಕಡೆ ಓದಿದ್ವಿ, ಮಕ್ಕಳ ಮೇಲೆ ನಾವು ಪಾಠ ಮಾಡೋದು ಪರಿಣಾಮ ಬೀರುತ್ತೆ, ಅದಕ್ಕಿಂತ ನಮ್ಮ ಕ್ಯಾರೆಕ್ಟರ್ ಇನ್ನೂ ಜಾಸ್ತಿ ಪರಿಣಾಮ ಬೀರುತ್ತೆ ಅಂತ ಅದನ್ನು ಕಣ್ಣಾರ ನೋಡ್ತಾ ಇದ್ದೀನಿ. ಯಾಕಂದರೆ ನನಗೆ ಪಾಠ ಮಾಡೋರು 100% ಅವ್ರ ಪಾಠದ್ದು ಪರಿಣಾಮ ನನ್ನ ಮೇಲೆ ಬೀರ್ತಿದೆ, ಬಟ್ ಅವ್ರ ಕ್ಯಾರೆಕ್ಟರ್ ಪರಿಣಾಮ ಅದಕ್ಕಿಂತ 1000 ಪಟ್ಟು ನನ್ನ ಮೇಲೆ ಬೀರ್ತಿದೆ. ಆ ಥರ ವ್ಯಕ್ತಿತ್ವ ಇರೋರ ಹತ್ರ ನಾನು ಕೇಳ್ತಾರಿಂದ ನಾನು ಇನ್ನೂ ಕಲಿಬೇಕು ಅಂತ ಅನಿಸ್ತಾ ಇದೆ ಯಾವತ್ತೂ.